ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ನೂತನ ಶಾಸಕ ವೈ ಭರತ್ ಶೆಟ್ಟಿ ಅವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಮಂಗಳೂರಿನ ಕಾಬೂರಿನ ಸುವರ್ಣ ಸಹಕಾರಿ ಸದನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ನೂತನ ಶಾಸಕ ವೈ ಭರತ್ ಶೆಟ್ಟಿ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಅಭಿನಂದನಾ ಸಮಾರಂಭವನ್ನು ನಿಕಟಪೂರ್ವ ಅಧ್ಯಕ್ಷ ಪ್ರತಾಪ್ ಸಿಂಹ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮುಂದಿನ 5 ವರ್ಷದ ಅವಧಿಯಲ್ಲಿ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುವಂತಾಗಲಿ ಎಂದು ಹೇಳಿದರು. ಮುಂದಿನ 5 ವರ್ಷ ನಾವು ಹೇಗೆ ಸುರತ್ಕಲ್ ಅಥವಾ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮನ್ನು ಆಶೀರ್ವದಿಸಿದಂತಹ ಎಲ್ಲ ಜನರ ನಿರೀಕ್ಷೆ ಪರೀಕ್ಷೆಗಳಿಗೆ ಸರಿಯಾಗಿ ಗೆದ್ದಂತಹ ಶಾಸಕರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಒಂದೊಂದು ಹೆಜ್ಜೆಯನ್ನು ಮುಂದಿನ 5 ದಿವಸಗಳಲ್ಲಿ ಹೇಗೆ ಇಡಬೇಕು ಅಂತ ಹೇಳುವಂತಹ ಯೋಚನೆಯ ಜೊತೆಗೆ ಬಹುಶಃ ಈ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಕಾರಣಕರ್ತರಾದಂತಹ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಜಿಲ್ಲೆಯ ವತಿಯಿಂದ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಲ್ಪನೆ ರಾಮರಾಜ್ಯ. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ವೈ ಭರತ್, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸವಾಗಬೇಕಾಗಿದೆ. ಕಾರ್ಯಕರ್ತರ ಜೊತೆ ಕೂಡಿಕೊಂಡು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಾಗುವುದು ಅಂತ ಹೇಳಿದರು. ವಾರ್ಡ್ನಲ್ಲಿ ಪ್ರತಿ ಬೂತ್ಗಳಲ್ಲಿ ನಮ್ಮ ಬಿಜೆಪಿಯ ನಾಯಕರು ಉದಯ ಆಗಬೇಕಾದ ಅವಶ್ಯಕತೆ ಉಂಟು. ಪ್ರತಿ ಬೂತ್ನಲ್ಲಿ, ಪ್ರತಿ ವಾರ್ಡ್ನಲ್ಲಿ, ಪ್ರತಿ ಮಹಾಶಕ್ತಿ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತ ಹೋದಾಗ ಅವನಿಗೆ ಒಬ್ಬ MLA ಜವಾಬ್ದಾರಿ ಏನುಂಟು ಅದೇ ಜವಾಬ್ದಾರಿ ಅವರ ಮೇಲೆ ಸೇರಬೇಕು. ನಿಮ್ಮಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರ ಮೇಲೆ ಸಹ ನೀವೆಲ್ಲರೂ ಸಹ ಶಾಸಕನಾದರೆ ನಿಮ್ಮ ಏರಿಯಾದಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಬೇಕೋ ಅದೇ ರೀತಿ ಮನಸ್ಥಿತಿಯನ್ನು ನೀವು ಇಟ್ಕೊಂಡು ಅದೇ ರೀತಿ ಮುಂದಕ್ಕೆ ಕೆಲಸ ಮಾಡಿದರೆ ಮಾತ್ರ ನಾವು ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ. ಇಲ್ಲದ್ರೆ ಶಾಸಕರನ್ನ ಮಾಡಿ ಕೊಟ್ಟಿದ್ದೇವೆ, ಇನ್ನು ಅವ್ರು ಏನು ಬೇಕಾದ್ರೆ ಮಾಡಲಿ ಅಂತ ಹೇಳಿದರೆ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾನು ಒಬ್ಬ ನಿಮ್ಮ ಹಾಗೆ ಕಾರ್ಯಕರ್ತ, ಹೆಸರಿಗೆ ಮಾತ್ರ MLA ಅಂತ ಮುಂದೆ ನಿಲ್ಲಿಸಿದ್ದಾರೆ ವಿನ ಎಲ್ಲದೂ ನಾನಲ್ಲ. ಅದು ನನಗೆ ಗೊತ್ತುಂಟು. ಎಲ್ಲ ಜನರು ಸಹ ನಮಗೆ ಒಂದೇ. ಜನರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದನೆ ಮಾಡುವಂಥ ಪಕ್ಷ ನಮ್ಮದು. ಈ ಸಮಾರಂಭದಲ್ಲಿ ಕಾರ್ಪೊರೇಟರ್ ಸುಧೀರ್ ಕಣ್ಣೂರು, ಜಿಲ್ಲಾ ಪಂಚಾಯತ್ ಸದಸ್ಯ ಜನಾರ್ದನ ಗೌಡ, ವಿಶ್ವ ಹಿಂದೂ ಪರಿಷತ್ ಜಗದೀಶ್ ಶೆಣವ ಇನ್ನಿತರರು ಹಾಜರಿದ್ದರು. ನಾಗೇಶ್ ಕಾಬೂರು, ವಿಫೋ ನ್ಯೂಸ್, ಮಂಗಳೂರು.